ಪ್ಯಾಕೇಜ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು 20 ಲಕ್ಷ ಕೋಟಿ ಪ್ಯಾಕೇಜ್ ಮಾಡಿದ್ದಾರೆ, ಸಂತೋಷ. ಇದು ಯಾರಿಗೆ ಲಾಭ, ಯಾರಿಗಾದ್ರು ಈಗಲ್ಲ, ಅದು 1 ತಿಂಗಳ ನಂತರದ ವಿಚಾರ ಇತ್ತು ಬರುವ. ಅದರ ಬಗ್ಗೆ ನಾವು ಈಗೇನು ಮಾತಾಡಲಿಕ್ಕೆ ಹೋಗುದಿಲ್ಲ, ಸ್ವಲ್ಪ ಅದಕ್ಕೆ ಟೈಮ್ ಕೊಡಬೇಕು, ಏನಾಗ್ತದೆ ಏನಿಲ್ಲ ಅಂತೇಳಿ. ಇದು ಭಾಳ ಸ್ಪಷ್ಟ. ವಿಶ್ವದಲ್ಲಿ ಈ ಒಂದು ಡಿಸಾಸ್ಟರ್ ಆದಾಗ ವಿಶ್ವದ ಒಂದು ಫಾರ್ಮುಲಾ ಇದೆ, GDP ಇದು 10% ಪಟ್ಟು ಮಿನಿಮಮ್ ಕೊಡುವುದಂತ ಎಲ್ಲ ದೇಶಗಳು ಕೊಡುವಂಥದ್ದು ಇವತ್ತು, UK, ಇಂಗ್ಲೆಂಡ್, ಅಮೇರಿಕ. ಅದೇ ರೀತಿ ಭಾರತದ ಒಂದು GDP ಅಂತ ಹೇಳಿದರೆ 1.75 lakhs 1.75 lakhs crores is 1% GDP. ಅದರ 10% ಹೇಳಿದರೆ 20 ಲಕ್ಷ ತನಕ ಇದು ಬರ್ತದೆ. ಅದಕ್ಕೆ ಇದು ವಿಶ್ವದಲ್ಲಿ ಕೊಡುವಾಗ ಭಾರತದಲ್ಲಿ ಕೂಡ 10% ಕೊಟ್ಟಿದೆ ಎಂಬ ಬಿಂಬಿಸಲಿಕ್ಕೆ ಅದು ಸಂತೋಷ. ಇವತ್ತು ಎಷ್ಟು ಬರ್ತದೆ ಗೊತ್ತಾಗ್ತದೆ ಜನರಿಗೆ, ಏನು ಇವತ್ತು ಡೈರೆಕ್ಟ್ ಇವತ್ತು ಲಾಭ ಅಂತ ಹೇಳಿ. ಇವತ್ತು ಮೊನ್ನೆ ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನೋಡಿದ್ದೇವೆ, ಇದು ಲೋನ್ ಇದ್ದಾನೆ ಮತ್ತೆ ಲೋನ್ ಎಕ್ಸ್ಟೆನ್ಷನ್ ಅಲ್ಲದೆ ಬಡ್ಡಿ ಮನ್ನಾ ಮಾಡುವ ವಿಚಾರದಲ್ಲಿ ಇನ್ನೊಂದು ವಿಚಾರ, ಒಂದು ಮಾತು ಕೂಡ ಇವತ್ತಿಲ್ಲ. ಲೋನ್ ಇದ್ದಾನೆ ಲೋನ್ ಕೊಡೋದು ಒಂದು ಅಲ್ಲದೆ ಬಡ್ಡಿ, ಇವತ್ತು ನಾನು ಲೋನ್ ತೆಕ್ಕೊಂಡು ಅಂಗಡಿ ಬಂದಾಗ ವ್ಯಾಪಾರ ಆಗಲಿಲ್ಲ, ನನಗೆ ಬಡ್ಡಿ ಕಟ್ಟಿಗೆ ಆಗುದಿಲ್ಲ, ಆ ಬಡ್ಡಿಯನ್ನು ಮನ್ನಾ ಮಾಡೋ ಯಾವುದೊಂದು ಮಾತು ಎಲ್ಲಿ ಅದು ಉಂಟಾ? ಎಲ್ಲಿಯೂ ಕೂಡ ಇಲ್ಲ. ಇಂಥ ಹಲವಾರು ಬೇರೆ ಬೇರೆ ವಿಚಾರಗಳು ಇವತ್ತು ಇರುವಂಥದ್ದು. ಎರಡನೇದಾಗಿ ಸ್ಟೇಟ್ ಪ್ಯಾಕೇಜ್ನಲ್ಲಿ ಇವರು ರಾಜ್ಯದ ಜನತೆ, ಜಿಲ್ಲೆ ಜನತೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ತ್ಯಾಗವನ್ನು ಕೂಡ ಇವತ್ತು ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ಅವರಿಗೆ ಕೆಲಸ ಇಲ್ಲ, ದುಡ್ಡಿಲ್ಲ, ಊಟಕ್ಕಿಲ್ಲದಿದ್ದರೂ ಕೂಡ ಈ ವೈರಸ್ ಅನ್ನ ಒಗ್ಗಟ್ಟು ನಿಗ್ರಹ ಮಾಡಬೇಕಂತೇಳಿ ಜನ ಸಂಪೂರ್ಣವಾದ ಸಹಕಾರ ಕೊಟ್ಟಿರುವುದು. ಆದರೆ ಇವತ್ತು ನಾವು ಜಿಲ್ಲೆಯಲ್ಲಿ 5 ನಮ್ಮ ಜನಸಾಮಾನ್ಯ ಸೋದರ ಕಳ್ಕೊಂಡದ್ದು ನಮ್ಗೆ ಅತ್ಯಂತ ದುಃಖ. ಕೊರೋನಾ ವೈರಸ್ಗೆ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಪ್ರದೇಶದಲ್ಲಿ ಪ್ರಾರಂಭಿಕ ನಮ್ಮ ಕೇಸ್ ಅತ್ಯಂತ ಕಡಿಮೆ ಇರುವ ಕೇಸ್ ಸಂದರ್ಭದಲ್ಲಿ ನಾವು 5 ಜನ ಕಳ್ಕೊಂಡಿದ್ದೇವೆ ಅಂತ ಹೇಳಿದರೆ, ಸಾವನ್ನಪ್ಪಿದ್ದಾರೆ ಅಂತ ಹೇಳಿದರೆ, ಇದನ್ನು ತಮಾಷೆಯಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ತೆಕ್ಕೊಳ್ಬಾರ್ದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಷ್ಟು ಸುಲಭದಲ್ಲಿ ಇದು ಬಂದಿದೆ, ತೀರಿ ಹೋಗಿದ್ದೆ ಎನಿಸಲಿಕ್ಕೆ ಆಗುವುದಿಲ್ಲ. ನಮ್ಮಂತ ಕೇಸಸ್ ಬಹಳಷ್ಟು ಕಡಿಮೆ ಇದೆ. ಇವತ್ತು ಕಡಿಮೆ ಇದ್ದ ಕೇಸ್ಗಳಲ್ಲಿ ಇಷ್ಟು ಕೇಸ್ಗಳಲ್ಲಿ ನಾವು 5 ಜನ ಇವತ್ತು ತೀರುವಂಥ ಪರಿಸ್ಥಿತಿ ಇದ್ದರೆ ಸರ್ಕಾರ, ಜಿಲ್ಲಾಡಳಿತ ಬಹಳ ಗಂಭೀರ ರೀತಿಯಿಂದ ಅದರ ಬಗ್ಗೆ ಆಲೋಚನೆ ಇವತ್ತು ಮಾಡಬೇಕು. ಯಾಕೆ ಎಲ್ಲಿ ಇವತ್ತು ಲೋಪದೋಷ ಏನು ಆಗ್ತಾ ಇದೆ, ಯಾಕಾಗಿ ಒಂದು ವೈರಸ್ ಇಂದ ತೀರಿ ಹೋಗುವಂತ ಸಂದರ್ಭಕ್ಕೆ ಇವತ್ತು ಬರ್ತಾರೆ. ಕಂಟಿನ್ಯೂಸ್ ಆಗಿ ಯಾರೆಲ್ಲ ಇವತ್ತು ನಮ್ಗೆ ಬರ್ತದೆ, ಇವತ್ತು ಪಾಸಿಟಿವ್ ಅಂತ ಬರ್ತದೆ, 3 ದಿವಸ ಆಗೋ ತೀರಿ ಹೋಗುದಂತ ಸುದ್ದಿ ಬರ್ತದೆ. ಯಾಕೆ ಆಗುದಿದು? ಹಾಗಾದ್ರೆ ಜೀವಕ್ಕೆ ಒಂದು ಮೌಲ್ಯವಿಲ್ವಾ, ವ್ಯಾಲ್ಯೂ ಇಲ್ವಾ ಜೀವಕ್ಕೆ? ನಮ್ಮ ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಮೆಡಿಕಲ್ ಕೇರ್, ಇಷ್ಟೆಲ್ಲ ವೈದ್ಯರು ತಂಡ, ಇಷ್ಟೆಲ್ಲ ಸಿಸ್ಟಮ್ ಇರುವಾಗ ಈ ರೀತಿ ಪರಿಸ್ಥಿತಿ ಆದರೆ ಇನ್ನು ಅತ್ಯಂತ ಗ್ರಾಮೀಣ ಮಟ್ಟದ ಹಿಂದುಳಿದ ಪ್ರದೇಶದಲ್ಲಿ ಬಂದು ಏನು ಪರಿಸ್ಥಿತಿ ಆಗಬಹುದು? ಸೊ ಸರ್ಕಾರ ಮತ್ತು ಜಿಲ್ಲಾಡಳಿತ ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು. ತಮಾಷೆಯಾಗಿ ಲೈಟ್ ಆಗಿದೆ ತಗೊಳ್ಳಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಯಾಕೆ ಆಗಿದೆ ಅದು ಅಂತ ವಿವರಣೆ ಜನರಿಗೆ ಇವತ್ತು ತಿಳಿಸಬೇಕು. ಕರ್ನಾಟಕ ರಾಜ್ಯದ ಡೇಟಾ ಮಾನಿಟರಿಂಗ್ ಸೆಂಟರ್ಸ್ ಇದೆ, ICMR ಇದೆ, ಅನಾಲಿಸಿಸ್ ಮಾಡಿ ರಿಪೋರ್ಟ್ ಕೊಡ್ಲಿ, ವಾಟ್ ಇಸ್ ದ ರೀಸನ್ ಅಂತೇಳಿ, ಎಷ್ಟು ಜನರಿಗೆ ಇದು ಇಫೆಕ್ಟ್ ಆಗ್ತದೆ, ಹೇಗೆ ಆಗ್ತದೆ ಅಂತೇಳಿ ಸ್ಪಷ್ಟವಾದ ಯಾವುದೋ ಒಂದು ರಿಪೋರ್ಟ್ ಇವತ್ತು ನಮ್ಮ ಕೈಯಲ್ಲಿಲ್ಲ. ಇವತ್ತು ನಮ್ಮ ರಿಪೋರ್ಟ್ ಕೇಳಿದ್ರೆ ಏನು ರಿಪೋರ್ಟ್ ನಮ್ಮಲ್ಲಿದೆ? ಎಷ್ಟು ಜನ ಟೆಸ್ಟ್ ಆಯಿತು, ಎಷ್ಟು ಜನ ನೆಗೆಟಿವ್, ಎಷ್ಟು ಜನ ಪಾಸಿಟಿವ್, ಎಷ್ಟು ಜನ ಸತ್ರು, ಮುಗೀತು. ಇಲ್ಲಿಗೆ ಮುಗೀತಾ? ಎಲ್ಲಿಗೆ ನಿಗ್ರಹ ಆಗ್ತದಾ? ಮದ್ದು ಕೊಡ್ಲಿಕ್ಕೆ ಯಾರಿಗೂ ಸಾಧ್ಯ ಉಂಟು ಇದರಿಂದ? ನಾವು ಪ್ರತಿಪಕ್ಷವಾಗಿ ಟೀಕೆ ಮಾಡೋದು ಟೀಕೆ ಅಲ್ಲ, ನಮ್ದೊಂದು ವ್ಯಾಕ್ಸಿನ್ ತರ ಪ್ರಿವೆಂಟ್ ಮಾಡಕ್ಕೆ. ವಾಟ್ ಎವರ್ ಅಪೋಸಿಷನ್ ನಮ್ದು ಏನೇ ಹೇಳಿಕೆ ಇದ್ರೂ ಕೂಡ ನಾವು ಅದು ರಾಜಕೀಯವಾಗಿ ಟೀಕೆ ಮಾಡ್ಲಿಕ್ಕೆ ಹೋಗಿಲ್ಲ. ಇಟ್ ಇಸ್ ಲೈಕ್ ಎ ವ್ಯಾಕ್ಸಿನ್. ಹೇಗೆ ನಾವು ವೈರಸ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ವ್ಯಾಕ್ಸಿನ್ ಬೇಕಾ, ಅದೇ ಸರ್ಕಾರವನ್ನು ಕೂಡ ಕೆಲಸ ಮಾಡಿಸಲಿಕ್ಕೆ ಇವತ್ತು ನಮ್ದು ವ್ಯಾಕ್ಸಿನ್ ಕೊಟ್ಟಾಗ ನಾವು ಪ್ರೀತಿಯಿಂದ ಕೊಡುವಂಥ ವ್ಯಾಕ್ಸಿನ್ ಇದೆ ಅಲ್ಲ ಕೂಡ. ನರ್ಸಸ್ ಪೇಷಂಟ್ಗಳಿಗೆ ಒಂದು ಮ್ಯಾಕ್ಸ್ ಇಂಜೆಕ್ಷನ್ ಕೊಡ್ತಾರೆ, ಆ ರೀತಿ ನಮ್ಮದೊಂದು ಇಟ್ಸ್ ಎ ವ್ಯಾಕ್ಸಿನ್ ಅಂತ ಎನಿಸ್ಕೊಳ್ಬೇಕು. ಇದಕ್ಕೆ ರಾಜಕೀಯ ಟೀಕೆ ಅಂತ ಎನಿಸ್ಕೊಳ್ಳೋದು ಬೇಡ, ಸಕಾರಾತ್ಮಕವಾದಂತ ತಗೊಳ್ಬೇಕು. ಇವತ್ತೊಂದು ಯಾವುದೇ ಒಂದು ವಿಚಾರ ಆದಾಗ ದೇಶ್ ಶುಡ್ ಬಿ ರಿಪೋರ್ಟ್, ಅನಾಲಿಸಿಸ್ ರಿಪೋರ್ಟ್. ಈ ರಿಪೋರ್ಟ್ ಪ್ರಕಾರ ಏನು, ಇಷ್ಟು ವರ್ಗದ ಇಷ್ಟು ಪ್ರಾಯದವರಿಗೆ ಎಫೆಕ್ಟ್ ಆದ ಇವತ್ತು ತೀರಿ ಹೋಗ್ತಾರೆ, ಇಷ್ಟು ವರ್ಗದವರಿಗೆ ಸಿಕ್ಕಿದ್ದು ವೆಲ್ನರಲ್ ಇವತ್ತು ಇನ್ಫೆಕ್ಟೆಡ್ ಆಗ್ತಾರೆ. ಒಂದು ಪೇಷಂಟ್ ಸತ್ತ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ ಪ್ರಕಾರ 150 ಜನರಿಗೆ ಇನ್ಫೆಕ್ಟೆಡ್ ಆಗಿದೆ ಅಂತ ಅರ್ಥ, ಮೆಡಿಕಲ್ ಸೈನ್ಸ್ ಪ್ರಕಾರ.
ಒಂದು ಪೇಷಂಟ್ ಸತ್ತಂತ ಹೇಳಿದ್ರೆ 100-150 ಜನರಿಗೆ ಇನ್ಫೆಕ್ಟೆಡ್ ಆಗಿ ದೇರ್ ಇಸ್ ಸೈಲೆಂಟ್ ವೈರಸ್ ಕಮ್ಯುನಿಕೇಟರ್ ವಿತ್ ಇನ್ ದ ಸೊಸೈಟಿ ಅಂತ ಹೇಳಿ ಬಹಳ ಸ್ಪಷ್ಟ ಸೈನ್ಸ್, ಮೆಡಿಕಲ್ ಸೈನ್ಸ್ ಇಟ್ ಇಸ್. ಈ ಅನಾಲಿಸಿಸ್ ರಿಪೋರ್ಟ್ ತಕೊಂಡು ಅದಕ್ಕೆ ಅನುಗುಣವಾಗಿ ನಮ್ಮ ಕೆಲಸ ಮಾಡಬೇಕಲ್ಲ. ನಾವು ಬರೀ ಇವತ್ತಿನ ನಿನ್ನೆ ಬಗ್ಗೆ ಮಾತಾಡ್ತೇವೆ. ನೆಕ್ಸ್ಟ್ 30 ದಿವಸ ಆದ ಪರಿಸ್ಥಿತಿ ಏನು? ಇದೇ ರೀತಿ ಹೋದ್ರೆ ಬಹುಶಃ ಇವತ್ತು ನೀವೇ ಇಟ್ಕೊಳ್ಳಿ, ಅಷ್ಟು ಸುಲಭ, ಅಷ್ಟು ಸಣ್ಣ ವಿಚಾರ ಆಗುದಿಲ್ಲ ನೆಕ್ಸ್ಟ್ ಮಂತ್ ಆಗುವಾಗ. ಇದನ್ನು ಈಗಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಈಗಲೇ ಇವತ್ತು ಹೆಚ್ಚಿಕೊಳ್ಳುವಂತ ವಿಚಾರ ಇವತ್ತು ಆಗ್ಬೇಕಾಗ್ತದೆ. ನಮ್ಗೆ ಇನ್ನೂ ಕೂಡ ಸೋರ್ಸ್ ಅಲ್ಲಿ ನಮ್ಗೆ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ ಒಂದು ಕ್ಲಾರಿಟಿಯಲ್ಲಿ. ಬೇರೆ ಸೋರ್ಸ್ ಅಂತೇಳಿ ಎಲ್ಲ ತೀರ್ಮಾನಗಳು ಗೊಂದಲಮಯ ತೀರ್ಮಾನ, ಪ್ರತಿಯೊಂದು ತೀರ್ಮಾನ ಕೂಡ ಇವತ್ತು ಯಾವುದೋ ಸ್ಪಷ್ಟತೆ ಇಲ್ಲ. ಅದು ಸ್ಟಾರ್ಟಿಂಗ್ನಿಂದ ಹಿಡಿದು ನಿಮ್ಮ ವಲಸಿಗರನಿಂದ ರಾಜ್ಯದ ಅಂತರಾಜ್ಯದ ಅಂತರ್ಜಿಲ್ಲಾ ಮಟ್ಟ ವಲಸಿಗರನ್ನು ಕಲಿಸುವುದು, ಇವತ್ತು ರಾಜ್ಯ ಮಟ್ಟ ವಲಸಿಗರನ್ನು ಕರೆಸಿಕೊಂಡು ಹೋಗುವುದು, ವಿದೇಶದ ಬಂಧವನ್ನು ಸಮರ್ಪಕವಾಗಿ ಸಿಸ್ಟಮ್ಯಾಟಿಕ್ ಆಗಿ ಕ್ವಾರಂಟೈನ್ ಕಲಿಸುವುದು. ಯಾಕೆ ಈ ಎಲ್ಲ ಇವತ್ತು ಗೊಂದಲಗಳು ಯಾಕೆ ಅಂತ ಆಲೋಚನೆ ಮಾಡುವ. ವೈ ವೇರ್ ವಿ ಆರ್ ಲ್ಯಾಬ್ಸ್, ಎಲ್ಲಿ ನಾವು ಲ್ಯಾಬ್ಸ್ ಆಗ್ತಾ ಇದ್ದೇವೆ, ಎಲ್ಲಿ ಲೋಪದೋಷಗಳೇನು? ಜಿಲ್ಲಾ ಸ್ಪಷ್ಟವಾಗಿ ಆದೇಶ ಕೊಡ್ತಾ ಇಲ್ವಾ? ಅಥವಾ ಜಿಲ್ಲಾ ಸಚಿವರ ಆದೇಶವನ್ನು ಬೇರೆ ಕೊಡ್ಲಿಕ್ಕೆ ಬಿಡುದಿಲ್ವಾ? ಇವರು ಇಂಟರ್ನಲ್ ಏನಾದ್ರು ಸಮಸ್ಯೆ ಇದೆಯಾ? ಯಾಕೆ ಕ್ಲಾರಿಟಿ ಇಲ್ಲ? ಮಾರ್ಕೆಟ್ ಶಿಫ್ಟ್ ಇಂದ ಹಿಡಿದು ಮಾಡೋದ್ರಿಂದ ಹಿಡಿದು ಪ್ರತಿಯೊಂದರಿಗೂ ಕೂಡ ಇವತ್ತು ಕ್ಲಾರಿಟಿ ಇಲ್ಲ. ಅದಕ್ಕಾಗಿ ಜಿಲ್ಲಾಡಳಿತ ರಿವ್ಯೂ ಸಂಪೂರ್ಣವಾಗಿ 45 ದಿವಸದ ಏನಾಗಿದೆ, ಏನದು ರಿಸಲ್ಟ್, ಯಾಕೆ ಇವತ್ತು ತೀರಿ ಹೋದ್ರು, ಇದು ನಮ್ಮ ಇವತ್ತು ಮೊದಲೊಂದು ಬೇಡಿಕೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಇದು ರಾಜ್ಯಕ್ಕೆ ಹೋಗಿ ಟೀಕೆ ಅಂತ ಹೇಳಿದ್ದೇನೆ, ರೈಸಲಿಕ್ಕೆ ವ್ಯಾಕ್ಸಿನ್ ಅದನ್ನಂತ ಅವರು ಪರಿಗಣಿಸಬೇಕು. ಇವತ್ತು ಇದು ಜೊತೆಯಾಗಿ ಹೋಗುವಂತ ಒಂದು ವಿಚಾರ. ಜನರಿಗೆ ಅಕೌಂಟಬಿಲಿಟಿ ಕೊಡಬೇಕಲ್ಲ. ಜನ ನಮಗೆ 2 ತಿಂಗಳು ಫುಲ್ ಸಹಕಾರ ಕೊಟ್ಟಾಗ ನಾವೇನು ಮಾಡಿದೆ, ನಮ್ಮ ಪರ್ಫಾರ್ಮೆನ್ಸ್ ಏನು ಮತ್ತು ನಮ್ಮ ಅಕೌಂಟಬಿಲಿಟಿ ಅಂತ ಜನರಿಗೆ ತಿಳಿಸಬೇಕು. ಇದು ಜನಪ್ರತಿನಿಧಿ ನಾವು ಕಿಟ್ಟು ಕೊಟ್ಟೆ ಅಂತ ಮಾಡುವ, ವೈರಸ್ ಹೋಗ್ತದ ಕಿಟ್ಟು ಕೊಟ್ರೆ? ಅದು ಒಂದು 1% ಆಫ್ ದಿ ಆಕ್ಟಿವಿಟೀಸ್. ನಾವು ಇದನ್ನ ಹಿಡ್ಕೊಂಡು ಅಲ್ಲಿ ಕಿಟ್ಟು ಕೊಟ್ಟಿದ್ದೇವೆ, ಇಲ್ಲಿ ಕಿಟ್ಟು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ವೈರಸ್ ಏನು ದೂರ ಹೋಗುದಿಲ್ಲ. ವೈರಸ್ ಅನ್ನು ನಿಗ್ರಹ ಮಾಡ್ಲಿಕ್ಕೆ ಏನು ಮಾಡಿದೆ? ಅದೇ ಇಲ್ಲಿ ಅದಕ್ಕೇನು ಕೆಲಸ ಆಗಿದೆ? ಅದನ್ನು ಇವತ್ತು ಕಾನ್ಸಂಟ್ರೇಟ್ ಮಾಡ್ಬೇಕಲ್ಲ. ನಾವು ಅದನ್ನೊಂದು ಕಾನ್ಸಂಟ್ರೇಟ್ ಮಾಡೋದು ಬಿಟ್ಟು ಬೇರೆ ವಿಚಾರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೇವೆ. ಆ ಕಾರಣ ಬಹಳ ಗಂಭೀರತೆಯಿಂದ ಇವತ್ತು ನಾನು ಹೇಳಿಕೆ